ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ದೇರಳಕಟ್ಟೆ ಇದರ ಆಶ್ರಯದಲ್ಲಿ 3,000 ಅರ್ಹ ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಕಾರ್ಯಕ್ರಮವು ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಕೊಣಾಜೆ ಪೊಲೀಸ್ ಠಾಣೆಯ ಅಧೀಕ್ಷಕ ಮಲ್ಲಿಕಾರ್ಜುನ್ ಅವರು ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜನಾಂಗದ ಸೌಹಾರ್ದತೆಯನ್ನು ಮಾಡಲಿಕ್ಕೆ ಅಂತ ಈ ಕೆಲಸ ಮಾಡಿದ್ದಾರೆ. ಆಮೇಲೆ ಕೋವಿಡ್ ಅನ್ನೋದು ಜನ ಕೋವಿಡ್ ಇಂದ ಸತ್ರೆ ಎಷ್ಟು ಬೇಜಾರಾಗ್ತದೆ ಗೊತ್ತಲ್ಲ. ಒಂದು ಹಸಿವಿನಿಂದ ಸಾಯೋದು ಭಾರಿ ಕೆಟ್ಟದ್ದು. ಹಸಿವನ್ನು ದಿನ ಕೊಡುತ್ತೆ ಅದು. ಕೋವಿಡ್ ಆದ್ರೆ ಒಂದು ವೀಕ್ 15 ದಿನದಲ್ಲಿ ಸಾವಾಗಬಹುದು. ಆದ್ರೆ ಹಸಿವಿನಿಂದ ಸಾಯೋದು ಭಾರಿ ನರಳಾಟ. ಸೊ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಅವರು ಅಲ್ಲಿ ಕೆಲಸ ಮಾಡಿ ಹಗಲು ರಾತ್ರಿ ಎಲ್ಲ ಕೆಲಸ ಅವರು ಉದ್ಯಮದಾರ ದೊಡ್ಡ ಉದ್ಯಮದಾರರು ಅಲ್ಲಿ ಅವರು ನಮ್ಮ ಜನ ಇದ್ದಾರೆ, ನಮ್ಮ ಭಾರತದಲ್ಲಿ ಇಷ್ಟು ಜನ ಕಷ್ಟದಲ್ಲಿದ್ದಾರೆ ಅಂತ ನೋಡ್ಕೊಂಡು ಇದೇಳ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಿದ್ರು, ಸರ್ ಏನೇ ಇದ್ರು ಕೆಲಸ ಹೇಳಿ ಸರ್ ನಾವು ಮಾಡ್ತೀವಿ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಇಷ್ಟು ಉತ್ತಮವಾದ ಕೆಲಸ ಮಾಡ್ತಿರೋ ಅಬ್ದುಲ್ ಶಕೀಲ್ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಬೋಳ ನರಿಂಗಾನ ಚರ್ಚಿನ ಧರ್ಮಗುರು ಫಾದರ್ ಮೈಕಲ್ ಅವರು ಮಾತನಾಡಿ, ಕೊರೋನಾ ಶರೀರಕ್ಕೆ ದಾಳಿ ಮಾಡಿದ್ರೂ ಮನುಷ್ಯತ್ವದ ಮೇಲೆ ದಾಳಿ ಮಾಡಬಾರದು ಎಂದು ಹೇಳಿದರು. ನಾವಿದ್ದೇವೆ ನಿಮಗಾಗಿ ಪ್ರಾರ್ಥಿಸೋಣ. ಈ ಮಹಾಮಾರಿಯ ವೇಳೆಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ, ನಿಮಗಾಗಿ, ನಿಮ್ಮ ಒಳ್ಳೆಯದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೆದರಬೇಡಿ. ನೀವು ಮುಂದೆ ಹೋಗಿ ನಿಮ್ಮ ಸೇವಾ ಕಾರ್ಯವನ್ನು ನೀವು ಮುನ್ನಡೆಸಿ ಹೋಗಿ. ನಾವಿದ್ದೇವೆ ನಿಮ್ಮ ಬೆನ್ನು ತಟ್ಟಲು ಹಾಗೂ ನಿಮ್ಮ ಸೇವೆಯನ್ನು ಶ್ಲಾಘಿಸಲು. ಖಂಡಿತವಾಗಿಯೂ ದೇವರ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ಇದೆ. ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಮಾತನಾಡಿ, ಕೊರೋನಾ ಸಂಕಷ್ಟದ ನಡುವೆ ಯಾರೂ ಕೂಡ ಹಸಿವಿನಿಂದ ಇರಬಾರದು ಎಂಬ ಉದ್ದೇಶದಿಂದ ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ 3,000 ಬಡ ಕುಟುಂಬಗಳಿಗೆ ಮಸೀದಿ, ಚರ್ಚ್, ದೇವಸ್ಥಾನದ ಮೂಲಕ ಹಂಚಲಾಗಿದೆ ಎಂದು ಹೇಳಿದರು. ಇವತ್ತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಸಾಧಾರಣ 3,000 ಕುಟುಂಬಗಳಿಗೆ ಅಕ್ಕಿ ವಿತರಣೆ ಮಾಡುವ ಕಾರ್ಯಕ್ರಮವು ಮಂದಿರ, ಮಸೀದಿ ಹಾಗೂ ಚರ್ಚ್ ನ ಮುಖಾಂತರ ಚಾಲನೆ ನೀಡಲಾಗಿದೆ. ಇದುವರೆಗೆ ನಾನು ಒಬ್ಬಂಟಿಯಾಗಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇನೆ. ಆದರೆ ಈ ಸಲ ನನ್ನ ಸ್ನೇಹಿತರು, ಹಿತೈಷಿಗಳು ನನಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಹಾಗೂ ನನ್ನ ಸ್ವಯಂ ಸೇವಕರುಗಳು ರಾತ್ರಿ ಹಗಲು ಇದರ ಹಿಂದೆ ದುಡಿಯುತ್ತಿದ್ದಾರೆ. ಹಾಗೆ ನಮ್ಮ ಈ ಒಂದು ಪ್ರದೇಶವು ಸೌಹಾರ್ದತೆಯ ಬೀಡೆಂದು ಎಲ್ಲರೂ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಜಾತಿ ಭೇದ, ಮತ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನನ್ನ ಎಲ್ಲ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಊರಿನ ಹಿರಿಯರಿಗೆ, ಕಿರಿಯರಿಗೆ, ಗಣ್ಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವೀಂದ್ರ ಕೆ ಶೆಟ್ಟಿ ಉಳಿದೊಟ್ಟು, ರಂಜಡಿ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಜಗದೀಶ್ ರೈ, ಬೆಳ್ಮಣ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎಂ ಅಬ್ದುಲ್ ಸತ್ತರ್, ಎಸ್ಕೆಎಸ್ಎಸ್ಎಫ್ ಉಳ್ಳಾಲ ಕ್ಲಸ್ಟರ್ ಅಧ್ಯಕ್ಷ ಅಬ್ದುಲ್ ರಹಿಮಾನ್ ದಾರಿಮೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.